ಸುಪ್ರೀಂ ಕೋರ್ಟ್ನ ಜಡ್ಜ್ ಅವರಿಗೆ ಮನವರಿಕೆ ಆಗಬಹುದು, ವಾಸ್ತವಾಂಶ ಅವರು ತಿಳಿದುಕೊಂಡು ಅವರು ನ್ಯಾಯದ ಪರವಾಗಿ ಜಡ್ಜ್ಮೆಂಟ್ ಮಾಡಬಹುದು ಅನ್ನುವಂಥ ಒಂದೇ ಒಂದು ಭರವಸೆಯನ್ನು ನೀವು ಇಟ್ಕೊಳ್ಳಿ. ನಮ್ಮ 12ನೇ ತಾರೀಕಿಗೆ ಸುಮಾರು ಒಂದು ಅಂದಾಜು ನಾವು 1.5 ಲಕ್ಷ ತನಕ ಜನ ಸೇರ್ಬೋದು ಅಂತ, 1.5 ಲಕ್ಷ ತನಕ ಜನ ಹೋಗ್ಬೋದು ಅನ್ನುವಂಥದ್ದು. ಯಾಕಂದ್ರೆ ಈಗ ಒಂದೇ ವಾರದಲ್ಲಿ 2 ಆದ್ರಿಂದ ಸ್ವಲ್ಪ ಆಚೆ ಈಚೆ ಆಗ್ಬೋದು ಅಷ್ಟೇ. ಒಂದು ವೇಳೆ ಒಂದೇ ಆಗಿದ್ರೆ ಜನ ನೀವು NRC ಅಲ್ಲಿ ನೋಡಿರ್ಬೋದಿತ್ತು, ಅದಕ್ಕಿಂತಲೂ ಹೆಚ್ಚು ಜನ ಸೇರ್ಬೋದು. ಅಲ್ಲ, ಸ್ವಲ್ಪ ದೊಡ್ಡ ಜಾಗ ಇದೆ, ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು. ನಮ್ಮ ಈ ಹೋರಾಟ, ನಮ್ಮ ಈ ಪ್ರತಿಭಟನೆಯಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗಬಾರ್ದು. ನಮ್ಮ ಪ್ರತಿಭಟನೆ ಯಾವುದಿದ್ರು ಶಾಂತಿಯುತವಾಗಿ ಪ್ರತಿಭಟನೆ. ಅದು ಯಾವ್ದು ನೋಡಿ, ಆ ಪ್ರತಿಭಟನೆ ಕೇಂದ್ರ ಸರ್ಕಾರ ನೋಡಿ ಏನು ಪ್ರಯೋಜನ ಇಲ್ಲ. ಕೇಂದ್ರ ಸರ್ಕಾರ ನೋಡೋದಿದ್ರೆ ಅಲ್ಲಿ JPC ಯಲ್ಲೇ ನೋಡ್ಬೋದಿತ್ತು, ರಾಜ್ಯಸಭೆಯಲ್ಲಿ ನೋಡ್ಬೋದಿತ್ತು, ಪಾರ್ಲಿಮೆಂಟ್ ಅಲ್ಲಿ ನೋಡ್ಬೋದಿತ್ತು. ಬೇಕಾದಷ್ಟು ಆರ್ಗ್ಯುಮೆಂಟ್ ಮಾಡಿದ್ದಾರೆ MP ಗಳು, ಅಲ್ಲಿ ನೋಡ್ಬೋದು. ಹಾಗಾದ್ರೆ ಅವ್ರಿಗೆ ಕಣ್ಣು ಕುರುಡಾಗಿದೆ. ನಮ್ಗೀಗ ಅವರ ಗಮನಕ್ಕೆ ತರಲಿಕ್ಕೆ ನಾವು ಈ ಕೆಲಸವನ್ನು ಮಾಡ್ತಾ ಇಲ್ಲ. ಇಡೀ ದೇಶಾದ್ಯಂತ ಏನು ನಮ್ಮ ಸುಪ್ರೀಂ ಕೋರ್ಟ್ ಇದೆ, ನ್ಯಾಯಾಂಗದ ಮೇಲೆ ಏನು ನಂಬಿಕೆ ಇದೆ, ಅದು ಖಂಡಿತ ಸತ್ಯ ಯಾವತ್ತೂ ಸತ್ಯವೇ ಆಗಿರುತ್ತೆ. ಅದು ಖಂಡಿತ ನಮ್ಮ ಪರವಾಗಿ ಜಡ್ಜ್ಮೆಂಟ್ ಕೊಡ್ಬೋದಲ್ಲ, ಕೊಡ್ತದೆ ಅನ್ನುವಂಥ ಒಂದು ಆಶಾಭಾವನೆ ಇಟ್ಕೊಂಡು ಈ ಹೋರಾಟ ಮಾಡ್ತಾ ಇದೆ. ಸಾರ್ವಜನಿಕರಿಗೆ ಸಮಸ್ಯೆ ಕೊಡುದಿಲ್ಲ ಹೇಳಿದ್ರೆ ಹೈವೇ ಬ್ಲಾಕ್ ಮಾಡ್ತಾರೆ, ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಡಿಪಾರ್ಟ್ಮೆಂಟ್ ಬದಲಿಗೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲಿಯೂ ಕೂಡ ನಿರಂತರವಾಗಿ ವೆಹಿಕಲ್ಗಳು ಹೋಗುವ ಹಾಗೆ ಈಗಾಗಲೇ ನೋಟಿಸ್ ಜಾರಿ ಮಾಡಿದ್ದಾರೆ. ಅದರಲ್ಲಿ ತಮಗೆ ಗೊತ್ತಿರ್ಬೋದು, ಬದಲಾವಣೆ ರಸ್ತೆ ಅಲ್ಲ. ಬಟ್ ಜನಸಂದಣಿ ಜಾಸ್ತಿ ಇರೋದ್ರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಬಂದ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಬಂದ್ ಮಾಡದಿದ್ರೆ ಘರ್ಷಣೆಗೆ ಅವಕಾಶ ಕೊಟ್ಟಾಗೆ. ಇವರು ನಮ್ಮ ಪ್ರಧಾನ ಕಾರ್ಯದರ್ಶಿ, ನಮ್ಮ ಒಕ್ಕೂಟದ ಅಬೂಬಕರ್ ಸಜಿಪನಾಡು, ಸಜಿಪ. ಅದೇ ರೀತಿ ನಮ್ಮ ಇನ್ನೋರ್ವ ಹಿರಿಯ ಸದಸ್ಯರಾದಂಥ ನಮ್ಮ ಸೋಮೇಶ್ವರ ಪುರಸಭೆ ಕೌನ್ಸಿಲರ್ ಆದಂಥ ಅಬ್ದುಲ್ ಸಲಾಂ. ಅದೇ ರೀತಿ ನಮ್ಮ ಹಿರಿಯ ಸದಸ್ಯರು ಅಡ್ಯಾರ್ನ ಗ್ರಾಮ ಪಂಚಾಯತ್ನ ಅಂತ ನಮ್ಮ AK ಅಬ್ದುಲ್ ಸತ್ತಾರ್. ಅದೇ ರೀತಿ ಅಡ್ಯಾರ್ನ ಮತ್ತೋರ್ವ ಸದಸ್ಯರಾದಂಥ ಅಬ್ದುಲ್ ರಜಾಕ್. ಧನ್ಯವಾದಗಳು.